ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಪುಗಡ್ತದ ತರಕಾರಿ ವ್ಯಾಪಾರಸ್ಥರು ಶ್ರೀ ಎ.ಜೆ. ಶೇಖರ್, ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಪರಿಸರದ ಸಾರ್ವಜನಿಕರಿಗೆ ಉಚಿತವಾದ ತರಕಾರಿಗಳನ್ನು ಪಟ್ಟಿಯರು. ಕರಿ ಮೂಜಿ ದಿನದ ಬಿಗು ಬಂದ್ ಇತ್ತಿನ ಕಾರಣ ಅಂಚನೆ ತರಕಾರಿ ವಸ್ತುಲದ ಬೆಲೆ ಮಲ್ಲ ರೀತಿಯ ಏರಿಕೆ ಆಯ್ನ ಕಾರಣಡು ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಪರಿಸರದ ಭಕ್ತ ಬಂಧುಲು ಸಾರ್ವಜನಿಕರು ಸ್ವತಃ ತರಕಾರಿ ವ್ಯಾಪಾರಸ್ಥರಾದ ಪುನಃ ತಂಕಲ ಕ್ಷೇತ್ರದ ಆಡಳಿತ ಮುಕ್ತೇಸರರು ಶ್ರೀ ಎ.ಜೆ. ಶೇಖರ್ರ ತರಕಾರಿ ಕಂತದ ಕೊರ್ಪುಲೆಕ ವಿನಂತಿ ಮಲ್ತದಿತ್ತೇರು. ತಂಕಲ ಪರಿಸರದ ಸಾರ್ವಜನಿಕರನ್ನ ಬಂಗಾಗ ಬೇಡಿಕೆಗೆ ಸ್ಪಂದಿಸಾಯಿನ ಶ್ರೀ ಎ.ಜೆ. ಶೇಖರ್ 4 ಟನ್ ಪಂಡ 4,000 ಕಿಲೋ ತರಕಾರಿಗಳನ್ನು ತಂಗಳ ಪರಿಸರದಕ್ಕೆ ಉಚಿತವಾದ ವಿತರಣೆ ಮಾಡ್ತೇವೆ.
ಸಾರ್ವಜನಿಕರಿಗೆ ದೂರ ದೂರ ಉಂತಾರೆ ಮಾರ್ಕ್ ಪಾಡ್ದು ಅಗತ್ಯ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ತರಕಾರಿ ವಿತರಣದ ಸೇವೆಯನ್ನು ಒದಗಾಯಿರು. ಸಾಧಾರಣವಾದ ಜಿಲ್ಲೆಡು ಒವ್ವೆ ದೇವಸ್ಥಾನ ದೈವಸ್ಥಾನಡು ಜಾತ್ರಾ ಬ್ರಹ್ಮಕಲಶ ಆಪುಂಡಲ ಅಡೆಗು ಶ್ರೀ ಎಜೆ ಶೇಖರನ ಒಂಜಿ ಕೊಡುಗೆ ಏಪಲ ಉಪ್ಪುಂಡು. ಇಂದು ತಂಗಲ್ನ ಅಮ್ಮೇರು ಕೀರ್ತಿಶೇಷ ಎ ಜಯಣ್ಣರನ ಕಾಲಾರ್ದಲ ನಡತೊಂದು ಬೈದಿನ ಸಂಪ್ರದಾಯ ಮಾನವೀಯ ಸೇವೆ ಮೌಲ್ಯಲೆಗ್ ಎಜೆ ಶೇಖರ್ ಏಪಲ ದುಂಬುಪ್ಪೇರು ಪಂಪಿನೆಕ್ ಈ ತರಕಾರಿ ವಿತರಣೆ ಸಾಕ್ಷಿಯಾದ ತೋಜಿದ ಬತ್ತಲು ಅಗತ್ಯಡು ಪುನಃ ತನ್ನ ಊರದ ಬಂಧುಲೆಗ್ ತರಕಾರಿ ಕೊರ್ಪುನ ಮೂಲಕ ಕೇವಲ ದೇವಸ್ಥಾನಲೆಗ್ ಮಾತ್ರ ಆತು ಮಾನವೀಯ ಸೇವೆಗಳ ತಾನು ತಯಾರುಳ್ಳೆ ಪಂಪಿನೇನು ಶ್ರೀ ಎಜೆ ಶೇಖರ್ ನನ್ನರ ತೋಜಾದ ಕೊರಿಯರು.
ತಂಕಲ ಪರಿಸರದ ಸಾರ್ವಜನಿಕರು ತೊಂದರೆಡು ಉಳ್ಳೇರು ಪಂಡದು ತೆರಿದು ತಂಕಲ ಕ್ಷೇತ್ರದ ಆಡಳಿತ ಮುಕ್ತೇಸರೆಲ್ಲ ಆದು ಪುನಃ ಶ್ರೀ ಎಜೆ ಶೇಖರ್ ತರಕಾರಿಲೇನು ಕೊಡ್ದು ಜನಸೇವೆ ಮಲ್ತದೇರು ಕೊರೋನಾ ಮಾರಿ ಆಯ್ನಾತ್ ಬೇಗ ನಾಶ ಆವಾಡು ಊರಿಗೂ ದೇಶಗೂ ಎಡ್ಡೆ ಆವಾಡು ಅಂಚನೆ ಜನಸೇವೆ ಮನ್ಪುಲ ಶ್ರೀ ಎಜೆ ಶೇಖರ್ ರೆಗ್ಲ ಅಪ್ಪೆ ಶ್ರೀ ಉಮಾಮಹೇಶ್ವರಿ ನಲನಾತಿ ಎಡ್ಡೆ ಮಲ್ಪಡು ಪಂಡದು ಶ್ರೀ ಕ್ಷೇತ್ರದ ಮುಕ್ತೇಸರರು ಶ್ರೀ ಈಶ್ವರ ಉಳ್ಳಾಲ್ ಸಂದೇಶ ಕುರಿಯರು. ಶ್ರೀ ಮಹಾತಾಯಿ ಉಮಾಮಹೇಶ್ವರಿ ದೇವಿಯ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇವತ್ತು ಜಗತ್ತಿನಾದ್ಯಂತ ಬಂದಿರತಕ್ಕಂತಹ ಈ ಕೊರೋನಾದ ಮಹಾಮಾರಿಯನ್ನು ಆ ಮಹಾತಾಯಿ ಪರಿಹಾರ ಮಾಡಲಿಂತ ನಾವೆಲ್ಲರೂ ತಾಯಿಯಲ್ಲಿ ಭಕ್ತರು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿಯಲ್ಲಿ ಇವತ್ತು ಜನಜೀವನಕ್ಕೆ ಆದಂಥ ಈ ತೊಂದರೆಗಳನ್ನು ಮನಗಂಡಂಥ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾಗಿರ್ತಕ್ಕಂಥ ಶ್ರೀಯುತ ಎಜೆ ಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಊರಿನ ಜನರಿಗೆ ಅಂತ ನಾವು ಹೇಳಿದರೂ ಕೂಡ ಊರಿನ ಎಲ್ಲ ಭಾಗದ ಜನರು ಕೂಡ ಬಂದು ತರಕಾರಿಯ ಒಂದು ಪ್ರಯೋಜನವನ್ನು ಪಡೆದಿದ್ದಾರೆ. ಇವತ್ತು ಜನ ಹೊಟ್ಟೆಗಿಲ್ಲದೆ ಪರಿತಪಿಸುವಂಥ ಈ ಸಂದರ್ಭವನ್ನು ನೋಡಿಕೊಂಡಂಥ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಎಜೆ ಶೇಖರ್ ಅವರು ಒಂದು ಒಳ್ಳೆಯ ಪುಣ್ಯದ ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಈ ಕ್ಷೇತ್ರದ ತಾಯಿ ಅವರ ಮನ ಪರಿವರ್ತನೆ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಜನರು ಸಾಯುವುದನ್ನು ತಾವು ಮನುಕೋಟಿಗೆ ಒಂದು ಉಪಕಾರವನ್ನು ಮಾಡುವಂಥ ಒಂದು ಕೆಲಸದಲ್ಲಿ ಅವರು ಭಾಗಿಯಾಗಿದ್ದಾರೆ. ಆದ್ದರಿಂದ ಇವತ್ತು ನಾವಿಷ್ಟೇ ಪ್ರಾರ್ಥನೆ ಮಾಡೋದು, ಜನರು ಯಾರೂ ಕೂಡ ತಾವು ತೊಂದರೆಗೆ ಇಳಗಾಗುತ್ತೆ, ತಾವು ಯಾರೂ ಕೂಡ ಮನಸ್ಸಿನಲ್ಲಿ ಈ ಒಂದು ರೋಗದ ಬಗ್ಗೆ ತಾವು ಮನಸ್ಸಿನಲ್ಲಿ ಒಂದು ತೊಂದರೆಗಳನ್ನು ಇಟ್ಟುಕೊಳ್ಳದೆ ತಾವೆಲ್ಲರೂ ಪ್ರತಿಯೊಬ್ಬರೂ ನಾವು ಹೇಳಿದಾಗೆ ನಾವೆಲ್ಲರೂ ಒಬ್ಬರಿಂದ ಒಬ್ಬರಿಗೆ 1 ಮೀಟರ್ನಷ್ಟು ದೂರದಲ್ಲಿ ನಿಂತು ನಾವು ನಮ್ಮ ವ್ಯವಹಾರವನ್ನು ಮಾಡಿಕೊಳ್ಳಬೇಕು ಮತ್ತು ಈ ಕ್ಷೇತ್ರದಿಂದ ನಾವು ನಮ್ಮಿಂದ ಏನಾಗಿದೆ ಆಗಬೇಕೋ ಅದನ್ನು ಮುಂದಕ್ಕೂ ಕೂಡ ನಾವು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತ ಹೇಳಿಕೊಂಡು ಈ ಊರಿನ ಬಂದಂಥ ರೋಗವನ್ನು ಆ ಸರ್ವಶಕ್ತಲಾಗಿರ್ತಕ್ಕಂಥ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯರೂಪಿಯಾಗಿರ್ತ ಮಹಾತಾಯಿಯ ಪಾದಾರದಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ. ಜನರಿಗೆ ಬಂದಂಥ ಈ ಸೋಂಕನ್ನು ಆ ಮಹಾತಾಯಿ ಪರಿಹರಿಸಲಿ ಅಂತ ನಾವೆಲ್ಲರೂ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇವೆ. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ಶ್ರೀ ದಿನೇಶ್ ರೈ ಕಳ್ಳಿಗೆ, ಪ್ರಧಾನ ಕಾರ್ಯದರ್ಶಿ ಶ್ರೀ ಗಣೇಶ್ ಕಾಪಿಕಾಡ್, ಕೋಶಾಧಿಕಾರಿ ವೇಣುಗೋಪಾಲ್, ಗೋಪಿನಾಥ್ ಕಾಪಿಕಾಡ್, ಮೋಹನ್ ದಾಸ್ ಕಾಪಿಕಾಡ್ ಸೇರಿನಂಚ ದೇವಸ್ಥಾನದ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.